ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ರಹಿತವಾದ ತರಕಾರಿ ಸಿಗಬೇಕು ಅಂದರೆ ತರಕಾರಿಯನ್ನು ಮನೆಯಲ್ಲೇ ಬೆಳೆದರಷ್ಟೇ ಸಾಧ್ಯ. ಹಾಗಂತ ಜಾಗದ ಕೊರತೆ ಇರುವ ನಗರ ಪ್ರದೇಶದಲ್ಲಿ ಇಂತಹ ಪ್ರಯತ್ನ ಅಸಾಧ್ಯವಾಗಿರುವ ಕಾರಣ ಅಂಗಡಿ ತರಕಾರಿ ಖರೀದಿಯೇ ಅನಿವಾರ್ಯ. ಆದರೆ ನಗರದಲ್ಲೂ ಇರುವ ಪುಟ್ಟ ಜಾಗದಲ್ಲಿ ತರಕಾರಿ ಬೆಳೆಯಲು ಸಾಧ್ಯ ಅಂತ ನಿವೃತ್ತ ವೈದ್ಯರೊಬ್ಬರು ತೋರಿಸಿಕೊಟ್ಟಿದ್ದಾರೆ. ಹೀಗೆ ಮನೆಯ ತುಂಬಾ ಹಬ್ಬಿರುವ ಬಳ್ಳಿಗಳು, ಸುತ್ತಮುತ್ತ ಬೆಳೆದಿರುವ ಗಿಡಗಂಟಿಗಳನ್ನ ನೋಡಿದ್ರೆ ಈ ಮನೆಯಲ್ಲಿ ಯಾರೂ ವಾಸವೇ ಇಲ್ಲ ಅಂತ ಅನಿಸಬಹುದು. ಹಾಗಂತ ಈ ಮನೆಯ ಕಾಂಪೌಂಡ್ ಪ್ರವೇಶಿಸಿದ್ರೆ ನಾವು ಕಾಣೋದು ಗಿಡಗಂಟಿಯಲ್ಲ, ಅದೊಂದು ಅದ್ಭುತ ತೋಟ. ಮಂಗಳೂರು ನಗರದ ಪಂಪ್ವೆಲ್ ಬಳಿಯಲ್ಲಿ ಇರುವ ಈ ಮನೆ ನಿವೃತ್ತ ವೈದ್ಯ ಡಾಕ್ಟರ್ ಸುಂದರ್ ಭಟ್ ಎಂಬುವರದ್ದು. 71 ವರ್ಷ ಪ್ರಾಯದ ಡಾಕ್ಟರ್ ಸುಂದರ್ ಭಟ್ ಅವರ ಕೃಷಿ ಆಸಕ್ತಿಯಿಂದ ನಿರ್ಮಾಣವಾಗಿರುವ ಸಣ್ಣದೊಂದು ತರಕಾರಿ ತೋಟ ಇದು. ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿದ್ದ ಸುಂದರ್ ಭಟ್ ಅವರಿಗೆ ವೃತ್ತಿಯಲ್ಲಿ ಇರುವಾಗಲೇ ಕೃಷಿ ಬಗ್ಗೆ ಆಸಕ್ತಿ. ಹೀಗಾಗಿ ಮನೆಯ ಸುತ್ತಮುತ್ತ ಇದ್ದಬದ್ದ ಜಾಗದಲ್ಲಿ ಪುಟ್ಟದೊಂದು ಕೃಷಿ ಚಟುವಟಿಕೆ ಆರಂಭಿಸಿದ್ರು. ಬಳಿಕ ನಿಧಾನವಾಗಿ ಮನೆಯ ಟಾರಾಸಿ ಮೇಲೂ ತರಕಾರಿ ಬೆಳೆಸುವ ಪ್ರಯತ್ನ ಮಾಡಿ ಸೈ ಎನಿಸಿಕೊಂಡಿದ್ರು. ನಿವೃತ್ತಿಯ ಬಳಿಕ ಟಾರಾಸಿ ತೋಟದಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸಿ ಡಾಕ್ಟರ್ ಸುಂದರ್ ಭಟ್ ಅವರ ತೋಟದಲ್ಲಿ ಈಗ ಹಲವು ಬಗೆಯ ತರಕಾರಿಗಳು ನಳನಳಿಸ್ತಾ ಇವೆ. ನಾನು ತಾರಸಿಯಲ್ಲಿ ಮತ್ತು ಕೈತೋಟ ಮಾಡ್ತಾ ಇದ್ದೇನೆ. ಕಳೆದೊಂದು 10-15 ವರ್ಷದಿಂದ ಸ್ವಲ್ಪ ಜಾಸ್ತಿಯಾಗಿ ಮಾಡ್ತಾ ಇದ್ದೇನೆ. ನಂದು ಮುಖ್ಯವಾಗಿ ತಾರಸಿಯಲ್ಲಿ ನಂದು ವಿಶೇಷತೆ. ಮತ್ತೊಂದು ವಿಶೇಷ ನನ್ನ ತಾರಸಿ ತೋಟದಲ್ಲಿ ನಾನು ಮಣ್ಣು ಉಪಯೋಗ ಮಾಡೋದಿಲ್ಲ. ನಾನು ಬರೀ ಕೋಕೋಪೀಟ್ ಅಂದರೆ ಈ ತೆಂಗಿನ ಸೊಪ್ಪಿನ ಹುಡಿ ಮತ್ತು ಗೊಬ್ಬರಗಳು ಹಾಕಿ ಮಾಡೋದು. ಮಣ್ಣು ಹಾಕೋದಿಲ್ಲ, ಅಂದರೆ ತುಂಬ ತೂಕ ಕಡಿಮೆ ಆಗ್ತದೆ. ಅದಲ್ಲದೆ ಇತ್ತೀಚೆಗೆ ನಾನು ಗ್ರೋ ಬ್ಯಾಗಿನ ಬದಲು ಹಳೆಯ ಫ್ರಿಜ್ಜಿನದ್ದು ಬಾಕ್ಸ್ ಸಿಗ್ತದೆ, ಅದರಲ್ಲಿ ಮಾಡ್ತಾಯಿದ್ದೇನೆ. ಆಮೇಲೆ ಹಲವು ನಮ್ಮ ಊರಿನ ದಕ್ಷಿಣ ಕನ್ನಡ ಕರಾವಳಿಯ ಎಲ್ಲ ತರಕಾರಿಗಳೂ ಇವೆ, ಬೆಳಿತೇನೆ. ಸೀಸನ್ ಹೊಂದಿಕೊಂಡು ಬೇರೆ ಬೇರೆ ವ್ಯತ್ಯಾಸ ಇರ್ತದೆ. ಹಾಗೂ ಕೆಲವು ವಿಶೇಷ ತರಕಾರಿಗಳು ಬೇರೆ ದಿಕ್ಕಿನಿಂದ ತಂದದ್ದು ಇದೆ. ನನ್ನಲ್ಲಿ ಮಡಹಾಗಲ ಅಂತ ಹೇಳ್ತಾರೆ. ನಮ್ಮ ಕೆಲವು ಜನರಿಗೆ ನಾವು ತುಂಬ ಇಷ್ಟ. ಅದು ಮಾರ್ಕೆಟಲ್ಲಿ 400-400 ರೂಪಾಯಿ ಆಗೋದು ಇದೆ. ಕೆಲವರಿಗೆ ತುಂಬ ಇಷ್ಟ. ಮೆಣಸಿನಿಂದ ಹಿಡಿದು ಮನೆಗೆ ಬೇಕಾದ ಎಲ್ಲಾ ತರಕಾರಿಗಳನ್ನ ಇವರು ಟ್ಯಾರೆಸಿನಲ್ಲಿ ಬೆಳೀತಾ ಇದ್ದಾರೆ. ಸುಮಾರು 10 ಬಗೆಯ ಗೆಡ್ಡೆ ಗೆಣಸು, ಬೆಂಡೆಕಾಯಿ, ತೊಂಡೆಕಾಯಿ, ಕುಂಬಳ, ಸೌತೆ, ಬದನೆ, ನುಗ್ಗೆ, ಹರಿವೆ ಹೀಗೆ ಎಲ್ಲವನ್ನ ಬೆಳೀತಾ ಇದ್ದಾರೆ. ಕರಾವಳಿಯಲ್ಲಿ ಸಿಗುವ ತರಕಾರಿಗಳ ಜೊತೆ ಮಲೆನಾಡಿನಲ್ಲಿ ಬೆಳೆಯುವ ತರಕಾರಿಯನ್ನು ಇವರು ಬೆಳೆಸಿ ಸೈ ಎನಿಸಿಕೊಂಡಿದ್ದಾರೆ. ಎಲ್ಲ ಕೂಡಿ ನನ್ನಲ್ಲಿ ಒಂದು 100-125 ತಳಿಗಳಿವೆ. ಎಲ್ಲ ಕೂಡಿಗಳು ಔಷಧಿ ಸಸ್ಯಗಳು ಕೂಡಿದರೆ 100-150 ಸಸ್ಯಗಳಿವೆ, ವೆರೈಟಿ ಸಸ್ಯಗಳಿಗೆ. ತರಕಾರಿ ನಾವು ಹೆಚ್ಚಾಗಿ ನಮಗೆ ಯೂಸ್ ಮಾಡೋದು ಅಥವಾ ನಮ್ಮ ನೆಂಟರಿಷ್ಟರಿಗೆ ಅಥವಾ ಮಾರುವುದು ಭಾರಿ ಕಡಿಮೆ. ಅಪರೂಪಕ್ಕೆ 1-2 ಸಲ ನುಗ್ಗೆ ಮಾರಿದ್ದೇವೆ. ತುಂಬ 50-100 ಕಿಲೋ ಆದರೆ ಏನು ಮಾಡೋದು, ಹಾಗಾಗಿ ಮಾರಬೇಕು. ನನ್ನಲ್ಲಿ ಎಲ್ಲ ತರಕಾರಿಗಳಿವೆ. ಅಂದರೆ ನಮ್ಮ ಊರಿನಲ್ಲಿ ಬೆಂಡೆ, ಅಲಸಂಡೆ, ತೊಂಡೆ, ಹಾಗಲ, ಹೀರೆಕಾಯಿ, ಕಂಬಳಕಾಯಿ, ಪಡವಲಕಾಯಿ, ಎಲ್ಲ ತರಕಾರಿ. ನಮ್ಮ ಊರಿನಲ್ಲಿ ಹಾಗಲಕಾಯಿ, ನಮ್ಮ ಊರಿನ ಎಲ್ಲ ತರಕಾರಿ ಇದೆ. ಅದಲ್ಲದೆ ಪ್ರತ್ಯೇಕವಾಗಿ ಕೆಲವು ವಿಶೇಷ ತರಕಾರಿಗಳು ಇವೆ. ಅಂದರೆ ಒಂದು ಅಸ್ಸಾಮಿನ ಮಡೆ ಹಾಗಲ, ಇತ್ತೀಚೆಗೆ ನಂತಂದ್ರೆ 1 ವರ್ಷದಿಂದ ಪಾಯಿಂಟೆಡ್ ಗಾರ್ಡ್ ಅಥವಾ ಪರ್ವಲ್ ಅಂತ ಹೇಳ್ತಾರೆ, ಇಂಗ್ಲೀಷ್ನಲ್ಲಿ ಪಾಯಿಂಟೆಡ್ ಗಾರ್ಡ್. ಮನೆಯಲ್ಲಿ ವಿಶೇಷ ಕಾರ್ಯಕ್ರಮ ಇದ್ರೆ ಮಾತ್ರ ತರಕಾರಿ ಅಂಗಡಿಯ ಮೊರೆ ಹೋಗುವ ಇವರು ಉಳಿದ ಸಮಯದಲ್ಲಿ ಮನೆಯಲ್ಲಿ ಬೆಳೆದ ತರಕಾರಿಯನ್ನೇ ಅಡುಗೆಗೆ ಬಳಸ್ತಾರೆ. ಹೆಚ್ಚಾಗಿ ಬೆಳೆದ ತರಕಾರಿಯನ್ನ ಅಕ್ಕಪಕ್ಕದ ಮನೆಗಳಿಗೆ ಹಾಗೂ ಕುಟುಂಬಸ್ಥರಿಗೆ ನೀಡುವ ಮೂಲಕ ಸಾರ್ಥಕತೆ ಕಾಣ್ತಾ ಇದ್ದಾರೆ. ಸಾಧಿಸಿದ್ರೆ ಎಲ್ಲವೂ ಸಾಧ್ಯ ಅನ್ನೋದು ಡಾಕ್ಟರ್ ಸುಂದರ್ ಭಟ್ ಅವರ ಟ್ಯಾರೆಸಿ ತೋಟವೇ ಸಾಕ್ಷಿಯಾಗಿದೆ. ರಾವೇಶ್, ನಮ್ಮ ಕುಡ್ಲ, 24x7 ಮಂಗಳೂರು.